ವರ್ಷಕ್ಕಿಂತಲೂ ಅಧಿಕವಾಗಿ ನಮ್ಮ ಗುರುವರಿಯರುಗಳಾದಂಥ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದರವರು ವಿವಿಧ ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ಬಂದು ಬೆಳ್ಳಿ ಹಬ್ಬವನ್ನು ಆಚರಿಸುವಂಥ ಒಂದು ಸಂತಸದ ಕೂಟಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸಿದ್ದು ನಿಮಗೆ ಗೊತ್ತಿದೆ. ಆದರೆ ಕರುಣಾಮಯನಾದ ಅಲ್ಲಾಹನ ಅನುಗ್ರಹದಿಂದ ಅಲ್ಲಾಹನ ಕರೆಗೆ ಹೋಗುಟ್ಟು ಇದೀಗ ಅವರು ಇಲ್ಲದಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಆಚರಿಸುವಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಅದರೊಟ್ಟಿಗೆ ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ನನಗೆ ನಾನು ಪರಿಚಯಿಸ್ತಾ ಇದ್ದೇನೆ. ಮಧ್ಯದಲ್ಲಿದ್ದಾರೆ ಶೇಖುನಾ ಉಸ್ತಾದರವರ ಸುಪುತ್ರ ಮತ್ತು ಈ ಸಂಸ್ಥೆಯ ಮ್ಯಾನೇಜರ್ ಆದಂಥ ಒಮಾನರಾದ ಅಬ್ದುಲ್ ಖಾದರ್ ಸಕಾಫಿ ಅವರು. ಅದೇ ರೀತಿಯಲ್ಲಿ ಇದೀಗ ನಾವು ಉಸ್ತಾದರವರ 3ನೇ ಉರೂಸ್ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಇದರ ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ಮತ್ತು ಈ ಸಂಸ್ಥೆಯ ಕೋಶಾಧಿಕಾರಿಗಳಾದಂಥ ಜನಾಬ್ ಅಬ್ದುಲ್ ಮಜೀದ್ ಹಾಜಿಯವರು. ಅದೇ ರೀತಿಯಲ್ಲಿ ಉರೂಸ್ ಸಮಿತಿಯ ಕನ್ವೀನರ್ ಮತ್ತು ಇಲ್ಲಿ ಕೇಂದ್ರ ಸಮಿತಿಯ ಸದಸ್ಯರಾದಂಥ ಹಾಜಿ NS ಕರೀಮ್ರವರು. ಅದೇ ರೀತಿಯಲ್ಲಿ ಫೈನಾನ್ಸ್ ಕಮಿಟಿಯ ಫಾರೂಕ್ ಹಾಜಿಯವರು, ಈ ಸಂಸ್ಥೆಯ ಉದ್ಯೋಗಿ ಅಬ್ದುಲ್ ರಜಾಕ್ ಮಾಸ್ಟರ್ ಅವರು, ಇಲ್ಲೇ ಪ್ರಾಂಶುಪಾಲರಾದಂಥ ಮುನೀರ್ ಸಕಾಫಿ ಉಸ್ತಾದರವರು, ಹಾಗೆ ಜೋಹರಿ ಅವರು, ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮತ್ತು ನಿಮ್ಮೆಲ್ಲರನ್ನ ನಾವು ಅಲ್ಮದೀನಾ ವತಿಯಿಂದ ಪ್ರಥಮವಾಗಿ ಸ್ವಾಗತಿಸ್ತೇವೆ. അൽമദീന എഡ്യൂക്കേഷൻ കോംപ്ലക്സ് കഴിഞ്ഞ 28 വർഷത്തോളമായി വിദ്യാഭ്യാസ ജീവകാരുണ്യ പ്രവർത്തന മേഖലയിൽ വളരെ സുത്യർഹമായ പ്രവർത്തനങ്ങളുമായി മുന്നേറുന്നു. ഈ സ്ഥാപനത്തിൻ്റെ ഫൗണ്ടർ പ്രസിഡൻ്റായ ബഹുമാനപ്പെട്ട ഷറഫുൽ ഉലമ PM അബ്ബാസ് ഉസ്താദ് അവറുകൾ, അദ്ദേഹം നമ്മിൽ നിന്ന് മരണപ്പെട്ട് 3 ആണ്ട് തികയാണ്. ഈ സമയത്ത് അൽമദീനയുടെ പ്രിയപ്പെട്ട ഉസ്താദിൻ്റെ ഇഷ്ടജനങ്ങൾ ഒരുമിച്ചുകൂടി ഉസ്താദിൻ്റെ അനുസ്മരണ സംഗമം ജൂൺ 24, 25, 26 തീയതികളിൽ നടക്കുകയാണ്. അൽമദീനയിൽ വ്യത്യസ്ത സെഷനുകളിലായി ആത്മീയ മജ്ലിസുകൾ, വിജ്ഞാന സദസ്സുകൾ, ഷറഫുൽ ഉലമ അബ്ബാസ് ഉസ്താദിൻ്റെ സാഹിത്യ കൃതികളെക്കുറിച്ചുള്ള രചനകളെക്കുറിച്ചുള്ള സെമിനാറുകൾ, ഈ സ്ഥാപനത്തിൽ നിന്ന് വിവിധ കോഴ്സുകൾ പൂർത്തിയാക്കിയ വിമൻസ് കോളേജിൽ നിന്ന് പഠിച്ചിറങ്ങുന്ന വിദ്യാർത്ഥിനികൾ, ശരീഅത്ത് കോളേജിൽ നിന്ന് പഠിച്ചിറങ്ങുന്ന മതപണ്ഡിതന്മാർ, ഹോളി ഖുർആൻ, പരിശുദ്ധ ഖുർആൻ ബൈഹാർട്ട് ചെയ്ത പ്രിയപ്പെട്ട ഹാഫിളുകൾ തുടങ്ങി 250ഓളം ആളുകൾക്കുള്ള സനദ് ദാന കോൺവെക്കേഷൻ സെറമണി അടക്കം നടക്കുകയാണ്. 26-ാം തീയതി വൈകുന്നേരം 3 മണിക്ക് അൽമദീനയിൽ വെച്ച് നടക്കുന്ന ഐതിഹാസികമായ അനുസ്മരണ സനദ് ദാന സമ്മേളനത്തിൽ ഈ സ്ഥാപനത്തിൻ്റെ പ്രസിഡൻറ്റും ഇന്ത്യൻ ഗ്രാൻഡ് മുഫ്തിയുമായ ഷെയ്ഖുന സുൽത്താനുൽ ഉലമ AP അബൂബക്കർ മുസ്ലിയാർ ഉസ്താദ് അവറുകൾ സംബന്ധിക്കുകയാണ്. ഈ വിഷയം സമൂഹത്തിലേക്ക് എത്തിക്കുന്നതിന് വേണ്ടി TV ചാനലുകളിലൂടെയും പത്രമാധ്യമങ്ങളിലൂടെയും എത്തിക്കുന്നതിന് വേണ്ടിയിട്ടുള്ള പ്രസ് മീറ്റിലാണ് നാം ഉള്ളത്. നിങ്ങളുടെയൊക്കെ പ്രത്യേകമായ സപ്പോർട്ടും ഈ സന്ദേശം എല്ലായിടങ്ങളിലും എത്തിക്കുന്നതിന് വേണ്ടി നിങ്ങൾ പൂർണ്ണമായി സഹകരിക്കണമെന്ന് ഈ സമയത്ത് ഓർമ്മപ്പെടുത്തി എളിയ ക്ഷണം സ്വീകരിച്ച് ഇവിടെത്തിയ പ്രിയപ്പെട്ട മാധ്യമ പ്രവർത്തകർക്ക് അൽമദീനയുടെ ഹൃദയം നിറഞ്ഞ എല്ലാവിധ സ്വാഗതങ്ങളും സന്തോഷങ്ങളും നേരുന്നു. നമുക്ക് നന്മ ഉണ്ടാവട്ടെ എന്ന് ആത്മാർത്ഥമായി പ്രാർത്ഥിക്കുന്നു. ಅಲ್ಮದೀನಾ ಶಿಲ್ಪಿಯಾದ ಶರಫುಲ್ ಉಲಮಾ ಶೇಖುನಾ ಅಬ್ಬಾಸ್ ಉಸ್ತಾದರವರ 3ನೇ ಉರೂಸ್ ಕಾರ್ಯಕ್ರಮ, ಆಂಡ್ ನೇರ್ಚೆ ಮತ್ತು ಈ ಸಂಸ್ಥೆಯಲ್ಲಿ ಉಸ್ತಾದರವರ ಕನಸಿನ ಕೂಸಾಗಿ ತಲೆ ಎತ್ತಿ ನಿಂತಿರುವಂಥ ವಿವಿಧ ವಿದ್ಯಾಸಂಸ್ಥೆಗಳಲ್ಲಿ ಪದವಿಯನ್ನು ಪಡೆದಂಥ ಪದವೀಧಾರಿಗಳಿಗೆ ಸನದು ದಾನ ಮಾಡುವಂಥ ಕಾರ್ಯಕ್ರಮ ಜೂನ್ ತಿಂಗಳ 24ನೇ ತಾರೀಕಿನಿಂದ 26ನೇ ತಾರೀಕಿನವರೆಗೆ ನಡೆಯಲಿಕ್ಕಿದೆ. ಅಬ್ಬಾಸ್ ಉಸ್ತಾದ್ರವರ ಮರಣಾನಂತರ ಈ ಸಂಸ್ಥೆಯ ಸಾರಥ್ಯವನ್ನು ವಹಿಸಿದವರು ಭಾರತದ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲೆಮಾ
ಈ ಸಂಸ್ಥೆಯ ಮಾರ್ಗದರ್ಶಕರು ಮತ್ತು ಇದರ ಯಶಸ್ವಿಯ ಆಶಾಕಿರಣವಾಗಿ ಕಾರ್ಯನಿರ್ವಹಿಸುತ್ತಿದ್ದಂಥ ಶೈಖುನಾ ಕಾಂತಪುರಂ ಎ ಪಿ ಅಬೂಬಕರ್ ಮುಸ್ಲಿಯಾರ್ರವರ ನೇತೃತ್ವದಲ್ಲಿ ಬೃಹತ್ತಾದಂಥ ಒಂದು ಮಹಾ ಸಮ್ಮೇಳನವು ಅಬ್ಬಾಸ್ ಉಸ್ತಾದರವರ ಅನುಪಸ್ಥಿತಿಯಲ್ಲಿ ಇಲ್ಲಿ ನಡೆಯುತ್ತಿದೆ. ಜೂನ್ ತಿಂಗಳ 24ರಂದು 5 ಗಂಟೆಗೆ ಸರಿಯಾಗಿ ಧ್ವಜಾರೋಹಣ ಕಾರ್ಯಕ್ರಮದೊಟ್ಟಿಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಶೇಖುನಾ ಶರಫುಲ್ ಉಲಮರವರ ಮಕ್ಬರ ಜಿಯಾರತ್ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಸೈಯದ್ ಇಸ್ಮಾಯಿಲ್ ಹಾದಿ ತಂಗಲ್ ರವರ ನೇತೃತ್ವದಲ್ಲಿ ನಡೆಯುತ್ತದೆ. ಸಂಜೆ 7 ಗಂಟೆಗೆ ಸರಿಯಾಗಿ ಕೇರಳ ಜಮಿಯತ್ ಉಲೇಮಾದ ಉಪಾಧ್ಯಕ್ಷರು, ದಕ್ಷಿಣ ಭಾರತದ ಎಲ್ಲ ಮುಸ್ಲಿಂ ಸಮುದಾಯದ ಆಶಾಕಿರಣವಾದಂಥ ಸೈಯದ್ ಕೆ ಎಸ್ ಆಟಕೋಯ ತಂಗಲ್ ಕುಂಬೂಲ್ರವರ ದುವಾ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ಉದ್ಘಾಟನೆ ನಡೆಯಲಿಕ್ಕಿದೆ. ಉದ್ಘಾಟನೆಯನ್ನು ಬಹುಮಾನ್ಯರಾದ ಮಹಮೂದ್ ಫೈಜಿ ವಾಲೆಮುಂಡ ಉಸ್ತಾದರವರು ನೆರವೇರಿಸಲಿಕ್ಕಿದ್ದಾರೆ. ನಂತರ ಯೂನುಸ್ ಮರ್ಜೂಕಿಯವರು ಸಕಾಫಿಯವರು ಮುಖ್ಯ ಪ್ರಭಾಷಣವನ್ನು ಮಾಡಲಿಕ್ಕಿದ್ದಾರೆ. ನಂತರ ರಾತ್ರಿ 8ಕ್ಕೆ ಸರಿಯಾಗಿ ಬುರ್ದಾ ಮಜ್ಲಿಸು, 8:30ಕ್ಕೆ ಜಲಾಲಿಯಾ ರಾತಿಬು ಸೈಯದ್ ಜಾಫರ್ ಸಾದಿಕ್ ತಂಗಲ್ ಕುಂಬೂಲ್ರವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಇದು ಪ್ರಾಥಮವಾಗಿ ಉದ್ಘಾಟನಾ ದಿವಸದ ಕಾರ್ಯಕ್ರಮ. ನಂತರ 2 ದಿವಸವೂ ಸತತವಾಗಿ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತದೆ. ಜೂನ್ 25ರಂದು ಬೆಳಗ್ಗೆ 10 ಗಂಟೆಗೆ ಸೈಯದ್ ಅಶ್ರಫ್ ಅಲ್ ಹಾದಿ ಅಲ್ ಸಕಾಫ್ ತಂಗಲ್ ಆದೂರ್ ರವರು ಖತಮುಲ್ ಕುರಾನ್ ಉಸ್ತಾದರವರ ಮಕ್ಬರದಲ್ಲಿ ಮಾಡಲಿಕ್ಕಿದ್ದಾರೆ. ನಂತರ 4 ಗಂಟೆಗೆ ನಾರಿಯತ್ ಸಲಾತ್, ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಕೀರ್ತನೆಗಳನ್ನು ಹೇಳುವಂಥದ್ದಕ್ಕೆ ನಾವು ಸಲಾತ್ ಅಂತ ಹೇಳ್ತೇವೆ. ಈ ಕೀರ್ತನೆಗಳಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಕೀರ್ತನೆ ನಾರಿಯತ್ ಸಲಾತ್. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಆಶಿಕ್ ರಸೂಲ್, ಅಂದರೆ ಪ್ರವಾದಿಯವರನ್ನು ಅತ್ಯಂತ ಪ್ರೀತಿ ಮಾಡ್ತಾ ಇದ್ದವರು ಬಹುಶಃ ನಮ್ಮ ಈ ದಕ್ಷಿಣ ಭಾಗದಲ್ಲಿ ನಾವು ಗುರುತಿಸಿಕೊಂಡಂತೆ ಶೇಖುನಾ ಶರಫುಲ್ ಉಲಮಾ ಉಸ್ತಾದರವರು. ಅವರು ಯಾವುದೇ ಕಾರ್ಯಕ್ರಮವನ್ನು ಮಾಡುವುದಿದ್ದರೂ ನಾರಿಯತ್ ಸಲಾತಿನ ಮೂಲಕ ಮಾಡ್ತಾಯಿದ್ದರು. ಅದರ ನಂತರ ಅವರ ಮರಣ ನಂತರ ಅಲ್ಮದೀನದಲ್ಲಿ ಅವರ ಉತ್ತರಾದಿತ್ಯವನ್ನು ವಹಿಸಿಕೊಂಡವರು ಎಲ್ಲ ಕಾರ್ಯಕ್ರಮಗಳನ್ನು ನಾರಿಯತ್ ಸಲಾತಿನೊಂದಿಗೆ ಮಾಡ್ತಾ ಇದ್ದಾರೆ. ಇದೊಂದು ಮಹತ್ತರವಾದಂಥ ಒಂದು ಕೀರ್ತನೆಯಾಗಿರುತ್ತದೆ. ಇದನ್ನು ಸೈಯದ್ ಮುಸ್ತಾಕುರ್ ರಹಮಾನ್ ತಂಗಲ್ ಚಟ್ಟಕ್ಕಲ್ ಇವರು ನೇತೃತ್ವ ಇದಕ್ಕೆ ನೀಡ್ತಾರೆ. ರಾತ್ರಿ 7:30 ಗಂಟೆಗೆ ನಮಗೆಲ್ಲ ಚಿರಪರಿಚಿತರಾಗಿರುವವರು ಸೈಯದ್ ಅತಾವುಲ್ಲಾ ತಂಗಲ್ರವರ ನೇತೃತ್ವದಲ್ಲಿ ಮಹಲರ್ತುಲ್ ಬದ್ರಿಯಾ ಮಜ್ಲಿಸ್ ನಡೆಯುತ್ತದೆ. ನಂತರ ನೌಫಲ್ ಸಕಾಫಿ ಕಲಸ ಇವರು ಮುಖ್ಯ ಪ್ರಭಾಷಣ ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಜೂನ್ 26ರಂದು ಕೊನೆಯ ದಿವಸ ಆದಿತ್ಯವಾರ ಬೆಳಗ್ಗೆ 10 ಗಂಟೆಗೆ ಸೈಯದ್ ಶಿಹಾಬುದ್ದೀನ್ ಅಲ್ ಐದ್ರೋಸಿ ರವರು ಸ್ಥಾನ ವಸ್ತ್ರ ವಿತರಿಸುವರು. ಅಂದರೆ ನಮ್ಮ ಇವರಿಗೆ ಯಾರಿಗೆ ಸನದು ಕೊಡುವವರಿಗೆಲ್ಲ ವಸ್ತ್ರಗಳನ್ನು ಅಲ್ಮದೀನಾ ಇದರ ವತಿಯಿಂದ ಉಚಿತವಾಗಿ ನೀಡಲ್ಪಡುತ್ತದೆ ಈ ಕಾಲೇಜಿನಿಂದ, ಅದನ್ನು ಮಾಡ್ತಾರೆ. ನಂತರ ಅದೇ ರೀತಿಯಲ್ಲಿ ಮುತಾಲಿಮ್ ಅಂದರೆ ವಿದ್ಯಾರ್ಥಿಗಳು, ದರ್ಶನಲ್ಲಿ ಕಲಿಯುವವರನ್ನು ಮುತಾಲಿಮ್ ಅಂತ ಹೇಳೋದು. ಅವರು ನಾವು ನಮ್ಮ ಸ್ವಾಭಾವಿಕ ಕನ್ನಡ ಭಾಷಿತರಲ್ಲಿ ಸ್ಟೂಡೆಂಟ್ಸ್. ಇಲ್ಲಿ ಮುತಾಲಿಮ್ ಸಮಾವೇಶವನ್ನು ನಡೆಯುತ್ತದೆ. 12ಕ್ಕೆ ಶೇಖುನಾ ಶರಫುಲ್ ಉಲಮರವರ ಸಾಹಿತ್ಯ ಕೊಡುಗೆಗಳ ಕುರಿತು ಅವಲೋಕನ ಅತ್ತಸ್ನೀಫ್ ನಡೆಯಲಿದೆ. ಅಂದರೆ ಉಸ್ತಾದರವರು ಧಾರ್ಮಿಕ ಪಂಡಿತರಾಗಿದ್ದುಕೊಂಡು ಸಾಮಾಜಿಕವಾಗಿ ತನ್ನನ್ನು ತೊಡಗಿಸಿಕೊಂಡು ಅದರೊಟ್ಟಿಗೆ ಅವರೊಬ್ಬರು ಸಾಹಿತಿ ಸಾಗಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮೌಲೂದ್ ಕೀರ್ತನೆಯನ್ನು ಬರೆದಂಥ ಒಂದು ಪುಸ್ತಕ ನಾವು ಮೌಲೂದ್ ಕಿತಾಬ್ ಅಂತ ಹೇಳ್ತೇವೆ. ಅದಕ್ಕೆ ತರ್ಜುಮೆಯನ್ನು, ಅದನ್ನು ಭಾಷಾಂತರ ಮಾಡುವಂಥ ಒಂದು ಕೆಲಸವನ್ನು ಉಸ್ತಾದರವರು ನೆರವೇರಿಸಿದ್ದಾರೆ. ಆದ್ದರಿಂದ ಅದರ ಬಗ್ಗೆ ಒಂದು ಚಿಂತನಾ ಕೂಟವನ್ನು ಸಹ ಏರ್ಪಡಿಸಿದ್ದೇವೆ. ಅಪರಾಹ್ನ ಗಂಟೆಗೆ ಮಹಿಳಾ ಶರಿಯತ್ ಕಾಲೇಜಿನ ಸ್ವಾಫಿಯಾ ಸನದು ದಾನ ನಡೆಯಲಿಕ್ಕಿದೆ. ನಂತರ 3:30ಕ್ಕೆ ಮರ್ಜೂಕಿ ಹಾಗೂ ಇಫು ಸನದು ದಾನ ನಡೆಯುತ್ತದೆ. ಸಮಾರೋಪ ಭಾಷಣ ಮತ್ತು ಮರ್ಜೂಕಿ ಬಿರುದುವನ್ನು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಎ ಪಿ ಅಬೂಬಕರ್ ಉಸ್ತಾದರವರ ಅಧ್ಯಕ್ಷತೆಯಲ್ಲಿ ನೀಡಲಿಕ್ಕಿದ್ದೀವಿ. ಆ ಸಂದರ್ಭದಲ್ಲಿ ನಮ್ಮ ಇಲ್ಲಿನ ಈ ಅಲ್ಮದೀನಕ್ಕೆ ಉಸ್ತಾದರವರ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಆಶೀರ್ವಾದ, ಉಸ್ತಾದರವರು ಯಾವಾಗಲೂ ಅವರ ಜೀವಂತದಲ್ಲಿ ಇರುವಂಥ ಸಮಯದಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸುವಾಗಲೇ ಶೇಖುನಾ ತಾಜುಲ್ ಉಲೇಮರವರ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನದೊಂದಿಗೆ ಪ್ರಾರಂಭಿಸಿದ್ದಾರೆ. ಈಗ ತಾಜುಲ್ ಉಲೇಮರವರ ಮರಣ ನಂತರ ಉಸ್ತಾದರವರು ಅವರ ಮರಣದವರೆಗೆ ಯಾವುದೇ ಕಾರ್ಯಕ್ರಮವನ್ನು ಮಾಡುವುದಿದ್ದರೂ ಅವರ ಸುಪುತ್ರರಾದಂಥ ಈಗಿನ ಕಾಜಿ ಆದಂಥ
ಸೈಯದ್ ಫಜಲ್ ಕೋಯಮತಂಗಲ್ ಕೂರತ್ರವರ ನೇತೃತ್ವದಲ್ಲಿ ಅಥವಾ ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾಯಿದ್ದರು. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಝೈನುಲ್ ಉಲಮಾ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಜಿಗಳಾದಂಥ ಮಾಣಿ ಉಸ್ತಾದ್ರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ಅದರಲ್ಲಿ ಬಹುಶಃ ಇವತ್ತು ಭಾಳಷ್ಟು ಕಿರಿಯ ವಯಸ್ಸಿನಲ್ಲಿ ಇಷ್ಟು ದೊಡ್ಡದಾದಂಥ ಒಂದು ವಿದ್ಯಾಸಂಸ್ಥೆಯ ನೇತೃತ್ವವನ್ನು ವಹಿಸಿದವರು ಅದು ಉಸ್ತಾದರವರ ಗರಡಿಯಲ್ಲಿ ಪಳಗಿದವರು. ಬೇರೆಯವರಿಗೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹೊಸೊಬ್ಬರು ಬಂದವರು, ಹಿರಿಯವರು ಬಂದವರು ಸಹ ಅದು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಉಸ್ತಾದರವರ ಗರಡಿಯಲ್ಲಿ ಪಳಗಿದವರು ಅವರ ಸುಪುತ್ರ ಅಬ್ದುಲ್ ಖಾದರ್ ಮುಸ್ಲಿಯಾರ್ರವರು. ಅವರು ಇದರ ಮ್ಯಾನೇಜರ್ ಆಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಂದ ಸ್ವಾಗತ ಕಾರ್ಯಕ್ರಮ ಆ ದಿವಸ ನಡೆಯಲಿಕ್ಕಿದೆ. ನಂತರ ಹುಸೈನ್ ಸಕಾಫಿ ಚುಳ್ಳಿಕೋಡು, ಹಾಜಿ ಯಾನೆಪೋಯ್ ಅಬ್ದುಲ್ಲಾ ಕುഞ്ഞി, ನಮ್ಮ ಶಾಸಕರು, ಈ ವಿದ್ಯಾಸಂಸ್ಥೆಯ ಬೆನ್ನೆಲುಬು ಆದಂಥ ಜನಾಬ್ UT ಖಾದರ್ರವರು, ಹುಸೈನ್ ಸೈದಿ ಕೇಸಿರೋಡು, ವಕಫ್ ಬೋರ್ಡ್ ಅಧ್ಯಕ್ಷರಾದಂಥ ಶಾಫಿ ಸಾದಿ, SOSನ ರಾಜ್ಯಾಧ್ಯಕ್ಷರಾದಂಥ ಝೈನಿ ಕಾಮಿಲ್, SKSSFನ ಅಧ್ಯಕ್ಷ ಅಬ್ದುಲ್ ಲತೀಫ್ ಸಾದಿ ಹಾಗೂ ಹಲವಾರು ಉಲೇಮಾ ಉಮರಾಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಅಲ್ಮದೀನ ಏರ್ಪಡಿಸುತ್ತದೆ ಅಂತ ಹೇಳುವ ಬದಲಿಗೆ ಶೈಖುನಾ ಅಬ್ಬಾಸ್ ಉಸ್ತಾದ್ರವರ ಶಿಷ್ಯಂದಿರು, ಅವರ ಅವರನ್ನು ಪ್ರೀತಿಸುವವರು, ಅವರ ಮೇಲೆ ಗೌರವವಿರುವವರು, ಈ ಸಮುದಾಯದಲ್ಲಿರುವಂಥ ವಿವಿಧ ಕಡೆಗಳಿಂದ ಬಂದು ಈ ಜೂನ್ ತಿಂಗಳಿನಲ್ಲಿ, ಕಳೆದ 2 ಜೂನ್ ತಿಂಗಳಿನಲ್ಲಿ ನಾವು ಈಗ 2 ವರ್ಷಗಳಲ್ಲಿ ಕೊರೋನಾ ಇದ್ದ ಕಾರಣ ಇದು ನಮಗೆ ನೆರವೇರಿಸಲಿಕ್ಕೆ ಆಗಲಿಲ್ಲ. ನಾವು ಖಾಲಿ ಕ್ಯಾಂಪಸ್ನೊಳಗೆ ಮಾಡಿದ್ದೀವಿ. ಆದರೆ ಈ ವರ್ಷದಲ್ಲಿ ಒಂದು ವಿಫಲವಾದಂಥ ಕಾರ್ಯಕ್ರಮ ಶೈಖುನಾ ಅಬ್ಬಾಸ್ ಉಸ್ತಾದ್ರವರ 3ನೇ ಆಂಡನೇರ್ಚೆ ಅಂದರೆ ವಾರ್ಷಿಕ, ಅವರ ಮರಣ ಹೊಂದಿದ ಅವರ ವಾರ್ಷಿಕವನ್ನು ನಾವು ಉರುಸ್ ಮೂಲಕ ಆಚರಿಸ್ತಾ ಇದ್ದೀವಿ. ಬಹುಶಃ ಉಸ್ತಾದರವರಿಗೆ ಒಂದು ಆಸೆ ಇತ್ತು. ಹಿರಿಯರಾದಂಥ ಪತ್ರಕರ್ತರು ನಿಮಗೆಲ್ಲರಿಗೂ ಗೊತ್ತಿದೆ, ಹಿರಿಯರಲ್ಲಿದ್ದೀರಿ. ಯಾಕೆಂದರೆ ಯಾವತ್ತೂ ಅವರು ಪತ್ರಕರ್ತರನ್ನು ಗೌರವಿಸುವರು. ಯಾವತ್ತೂ ಹೇಳುವುದೇನೆಂದರೆ ಅಲ್ಮದೀನದ ಯಶಸ್ವಿ ನಮ್ಮಿಂದಲ್ಲ, ಅದು ನಿಮ್ಮಿಂದ. ಅಂತ ನೀವು ಸಮುದಾಯಕ್ಕೆ ಏನನ್ನು ತಿಳಿಸ್ತೀರೋ ಅದು ನಮಗೆ ಬ್ಯಾಕ್ ಆಗಿ ಸಿಗ್ತದೆ, ನಮಗೆ ಹಿಂದೆ ಸಿಗುತ್ತೆ, ನಮ್ಮ ಪ್ರಚಾರ ಆಗುತ್ತೆ. ಆದ್ದರಿಂದ ನೀವುಗಳು ಇದನ್ನು ಬಹಳಷ್ಟು ಉತ್ತಮ ರೀತಿಯಿಂದ ಉಸ್ತಾದರವರ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕಾರಿಗಳಾಗಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ತೀವಿ. ಇದರಲ್ಲಿ ಕರ್ನಾಟಕ ಹಾಗೂ ಕೇರಳ ರಾಜ್ಯಗಳಿಂದ ಬಹುಶಃ ನಮ್ಮ ನಿರೀಕ್ಷೆಯಲ್ಲಿ ಸಾವಿರಾರು ಜನರು ಸೇರುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಅಬ್ದುಲ್ ಖಾದರ್ ಸಕಾಫಿ ಅವರ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತೇವೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಏನಂತ ಹೇಳಿದರೆ, ನಮ್ಮಲ್ಲಿ ಅಲ್ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಅಲ್ಮದೀನದಲ್ಲಿ ಅನಾಥಾಶ್ರಮ ಇದೆ, ಅದೇ ರೀತಿಯಲ್ಲಿ ದರ್ಸಿ ಇದೆ, ಅದೇ ರೀತಿಯಲ್ಲಿ ಬೋರ್ಡಿಂಗ್ ಮದ್ರಸೆ ಇದೆ, ಅದೇ ರೀತಿಯಲ್ಲಿ ನಮ್ಮಲ್ಲಿ ವಿವಿಧ ಶೈಕ್ಷಣಿಕ ತರಗತಿಗಳಿವೆ. ಇದರಲ್ಲಿ ಶರಿಯತ್ ಕಾಲೇಜ್ ಇದೆ. ಇದರಲ್ಲಿ ಕಲಿಯುವಂಥ ಎಲ್ಲರಿಗೂ ವುಮೆನ್ಸ್ ಕಾಲೇಜ್ ಇದೆ. ವುಮೆನ್ಸ್ ಕಾಲೇಜಿನವರು ಬೆಳಿಗ್ಗೆ ಬಂದು ಹೋಗ್ತಾರೆ. ಉಳಿದವರೆಲ್ಲ ನಮ್ಮಲ್ಲಿ ಹಾಲ್ಟ್ ಆಗುವವರು ಇರುವುದು ಶಾಲೆಯನ್ನು ಬಿಟ್ಟು. ಅವರಿಗಿಲ್ಲಿ ಪ್ರತಿ ದಿವಸ 3 ಹೊತ್ತಿನ ಊಟ, ವೈದ್ಯಕೀಯ ಖರ್ಚು, ವಸ್ತ್ರ ಇತ್ಯಾದಿಗಳು ಅಲ್ಮದೀನದಿಂದ ನಡೆಯುತ್ತದೆ. ಅಲ್ಮದೀನಕ್ಕೆ ಬಹಳಷ್ಟು ಹೇಳಿಕೊಳ್ಳುವಂಥ ಯಾವುದೇ ಉತ್ಪಾದನೆಗಳಿಲ್ಲ. ಅದರಿಂದ ಇವತ್ತು ನಮ್ಮ ಪರಿಸರದಲ್ಲಿ ಎಲ್ಲ ಯುವಕರು, ವಿವಿಧ ಸಂಘಟನೆಯವರು ಎಲ್ಲ ಸೇರಿಕೊಂಡು ಒಂದು ಸಂದಲ್ ಮೆರವಣಿಗೆ, ಅಂದರೆ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ ಹೊರೆ ಕಾಣಿಕೆ ಎಂಬುದು ಸ್ವಾಭಾವಿಕ ಮಾತಿನಲ್ಲಿ ಹೇಳ್ತೇವೆ. ಅದು ನಮ್ಮಲ್ಲಿ ಸಂದಲ್ ಅಂತ ಹೇಳ್ತೇವೆ. ನಮ್ಮ ಈ ಪರಿಸರದೆಲ್ಲ ಯುವಕರು ಸೇರಿಕೊಂಡು ಅದನ್ನು ಸಹ ಒಂದು ಮಾಡಿ ಒಂದು ವಾರ್ಷಿಕವಾದಂಥ ವೆಚ್ಚಕ್ಕೆ ನಮ್ಮ ಕೈ ಜೋಡಿಸಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದು ಶನಿವಾರ ದಿವಸ ಅಸರ್ ನಮಾಜಿನ ನಂತರ ಸಾಯಂಕಾಲ 4 ಗಂಟೆಗೆ ನಮಗೆ ಒಂದು ನಮಾಜ್ ಆಗುತ್ತೆ, ಅಸರ್ ನಮಾಜ್ ಅಂತೇಳಿ. ಆ ನಮಾಜಿನ ನಂತರ ವಿವಿಧ ನಮ್ಮ ಈ ಕ್ಷೇತ್ರದ ಎಲ್ಲ ಭಾಗಗಳಿಂದ ಅದು ಬರುವಂಥ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಅದೆಲ್ಲರೂ ಮಾಡಿದ್ದು ಈ ಸಂಸ್ಥೆಯಿಂದಲ್ಲ, ಎಲ್ಲ ಇಲ್ಲಿನ ಊರಿನ ಸಾರ್ವಜನಿಕ ಮತ್ತು ಉಸ್ತಾದಿನ ಅಭಿಮಾನಿಗಳು ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಅದರಲ್ಲಿ ಈಗ ನಾವು ಹೇಳಿದಾಗೆ ವಿಶಿಷ್ಟವಾಗಿ ಈ ವರ್ಷದಲ್ಲಿ ನಮ್ಮಲ್ಲಿ 200 ಮಂದಿ ಹೆಣ್ಣು ಮಕ್ಕಳಿಗೆ, ಶರಿಯತ್ ಕಾಲೇಜಿನ ಹೆಣ್ಣು ಮಕ್ಕಳಿಗೆ ನಾವು ಈ ಸಲ ಅಂದರೆ ನಮ್ಮಲ್ಲಿ ಕೋಟು ಕೊಡುವುದು ಅಂತ ಹೇಳ್ತೇವೆ. ಸ್ವಾಭಾವಿಕವಾಗಿ ನಾವೆಲ್ಲ ಸಹ ಹೇಳೋದು ಸನದು ದಾನ ಅಥವಾ ಡಿಗ್ರಿ ಕೊಡುವುದು ಅಂತೇಳಿ ಹೇಳ್ತೇವೆ. ನಮ್ಮಲ್ಲಿ ಬಿರುದು ಕೊಡುವುದು ಅಂತೇಳಿ, ಕಾಲೇಜಿನಲ್ಲಿ ಯೂನಿವರ್ಸಿಟಿಯಲ್ಲೆಲ್ಲ ಬಿರುದು ಕೊಡುವುದು ಅಂತೇಳಿ. ನಮ್ಮ ಇಲ್ಲಿಯ ಭಾಷೆಗಳಲ್ಲೇ ಅದು ಕೇರಳದಿಂದ ಬಂದದ್ದು ಅಂತ ಕಾಣ್ತದೆ. ಕೋಟು ಕೊಡುವುದು ಅಂತೇಳಿ ಆ ವ್ಯವಸ್ಥೆಯಲ್ಲಿ ಇಡ್ತೇವೆ. ಅಲ್ಲಿ ಸಾಧಾರಣ ಒಂದು 200 ಮಂದಿ ಮಹಿಳೆಯರು ಅದಕ್ಕಾಗಿ ರೆಡಿಯಾಗಿದ್ದಾರೆ. ಅದಕ್ಕೆ ಸ್ವಾಫಿಯಾ ಸನದು ದಾನ ಅಂತ ಎಂಬಂಥ ಹೆಸರನ್ನು ಸಹ ಕೊಟ್ಟಿದ್ದೇವೆ. ಆ ಪದವಿ ಪ್ರಧಾನಕ್ಕೆ ಏನು ಅಂತೇಳಿದರೆ ಅದಕ್ಕೆ ಒಂದು ವಿಶಿಷ್ಟವಾದಂಥ ಹೆಸರು ಏನು ಅಂತೇಳಿದರೆ, ಆ ಕೋಟ್ ಹಾಕಲಿಕ್ಕಿದೆ. ಅವರು ಉದಾಹರಣೆಗೆ ನೀವು ಅರಬಿ ಕಾಲೇಜಿನೆಲ್ಲ ನೋಡಿರ್ಬೋದು, ಅವರು ಕಪ್ಪು ಕೋಟ್ ಹಾಕಿಕೊಂಡಿರ್ತಾರೆ. ಅದು ಅವರ ಜೀವನ ಪರ್ಯಂತ ಅವರು ಉಳಿಸಿಕೊಳ್ತಾರೆ. ಅದನ್ನು ಕೊಟ್ಟದ್ದನ್ನು ಯೂಸ್ ಮಾಡೋದಿಲ್ಲ. ಅವರು ಮುಂದೆ ನಮ್ಮ ಉಸ್ತಾದಿನವರು ಪುರುಷರು ಅವರು ಮುಂದಿನ ನಮ್ಮ ಮಸೀದಿ ಮದ್ರಸೆಗಳಲ್ಲಿ
ಅಥವಾ ಯಾವುದಾದ್ರೂ ಸಂಸ್ಥೆಗಳಲ್ಲಿ ಅವರು ಮುದರಿಸರಾಗಲು ಖತೀಬರಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಆಗಿನ ಜೋಪಾನವಾಗಿ ಇಟ್ಕೊಂಡು ಒಂದು ವಿಶಿಷ್ಟವಾದಂಥ ದಿವಸಗಳೆಲ್ಲ ಯೂಸ್ ಮಾಡ್ತಾರೆ. ಆದ ಕಾರಣ ಅದು ಸ್ವಾಭಾವಿಕವಾಗಿ ಬಾಯಿ ಮಾತಿನಿಂದ ಕೊಟ್ಟು ಕೊಡೋದು ಬಂದಿದೆ. ಅದು ನಿಜವಾಗಿ ಬಿರುದು. ಉದಾಹರಣೆಗೆ ಮರ್ಜೂಕಿ ಬಿರುದು ಅಂತೇಳಿ ಪುರುಷರಿಗೆ ಕೊಡ್ತಾ ಇದ್ದೇವೆ, ಮಹಿಳೆಯರಿಗೆ ಸ್ವಾಫಿಯಾ ಬಿರುದು ಎಂಬಂಥ ಬಿರುದನ್ನು ಕೊಡ್ತಾ ಇದ್ದೇವೆ. ಅದು ಮಹಿಳಾ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಮುನೀರ್ ಸಕಾಫಿಯವರು ನೋಡ್ತಾ ಇದ್ದಾರೆ ಪ್ರಾಂಶುಪಾಲರ್ ಆಗಿ. ಅವರು ಎರಡು ಮಾತಾಡ್ತಾರೆ. ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಅಲ್ಮದೀನಾದಲ್ಲಿ ಒಂದು ಸಮ್ಮೇಳನ ನಡೆಯುವುದೆಂದರೆ ಅದು ಕರ್ನಾಟಕ ಕೇರಳದಲ್ಲಿರುವವರಿಗೆ ಮಾತ್ರವಲ್ಲದೆ ವಿದೇಶದಲ್ಲಿರುವ ನಮ್ಮೆಲ್ಲ ಸಹಕಾರಿಗಳು, ಶಿಕ್ಷಣದ ಪ್ರೇಮಿಗಳು ಅವರಿಗೆ ದೊಡ್ಡ ಒಂದು ಸಂಭ್ರಮವಾಗಿದೆ. ಕಾರಣವೇನೆಂದರೆ ಇಲ್ಲಿ ಒಂದು ಧಾರ್ಮಿಕ ಶಿಕ್ಷಣಕ್ಕೆ ಮಾತ್ರ ಒತ್ತು ಕೊಟ್ಟು ನಡೆಯುವ ಸಂಸ್ಥೆಯಲ್ಲ ನಮ್ಮದು. ನಮ್ಮ ರಿಲಿಜಿಯಸ್ ಆ್ಯಂಡ್ ವರ್ಲ್ಡಿಯಲ್ ಎಜುಕೇಷನ್, ಕೋ ಎಜುಕೇಷನ್ ನೀಡುವಂತಹ ಸಂಸ್ಥೆ. ಅದರೊಂದಿಗೆ ಈ ಸಂಸ್ಥೆಯನ್ನು ಹಲವರು ಪ್ರೀತಿಸಲಿರುವ ಪ್ರಧಾನವಾದ ಕಾರಣವೇನೆಂದರೆ ಇಂದು ಸೌಹಾರ್ದ ಭಾರತದ ನಿರ್ಮಾಣವಾಗಿದೆ, ಎಲ್ಲರೂ ಬಯಸ್ತಾ ಇರುವುದು. ಈ ಸಂಸ್ಥೆಯ ಮೂಲಕ 27 ವರ್ಷಗಳ ಕಾಲ, ಆಗ ತಾನೇ KMK ಸರ್ ಅವರು ಹೇಳಿದಂತೆ 27 ವರ್ಷಗಳ ಕಾಲ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದ್ರವರು ಭಾರತದಾದ್ಯಂತ ನೀಡಿದಂತಹ ಒಂದು ಮೆಸೇಜ್ ಏನೆಂದರೆ ಸೌಹಾರ್ದ ಭಾರತವನ್ನು ಕಟ್ಟುವಂತಹ ಮೆಸೇಜನ್ನಾಗಿದೆ. ಆ ಮೂಲಕ ಶಿಕ್ಷಣದ ಮೂಲಕ ಅದನ್ನು ಸಾಬೀತುಪಡಲಿಕ್ಕೆ ಸಾಧ್ಯ ಎನ್ನುವುದನ್ನು ಅವರು ಕರ್ನಾಟಕದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇಲ್ಲಿಗೆ ಆಗಮಿಸುವಂತಹ ಅತಿಥಿಗಳನ್ನೇ ನಾವು ನೋಡುವುದಾದಲ್ಲಿ ಅದರಲ್ಲಿ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಎಲ್ಲ ನೇತಾರರುಗಳನ್ನು ಸೇರಿಸಿ ಆಗಿತ್ತು ಅವರು ಇಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇದ್ದದ್ದು. ಅದೇ ಒಂದು ಹಾದಿಯಲ್ಲಿಂದು ನಮ್ಮ ಖಾದರ್ ಸಕಾಫಿ ಉಸ್ತಾದರು ನಮ್ಮೆಲ್ಲ ನಾಯಕರುಗಳ ನೇತೃತ್ವದಲ್ಲಿ ಇಲ್ಲಿ ನಡೆಯುವ ಈ ಒಂದು ಕಾನ್ವೊಕೇಶನ್ ಸೆರೆಮನಿ, ಅದರೊಂದಿಗೆ ಉರೂಸ್ ಕಾರ್ಯಕ್ರಮ, ಇದು ಜಾತಿ ಮತ್ತು ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಒಂದು ಉತ್ತಮವಾದ ಸಂದೇಶವನ್ನು ನೀಡುವ ಕಾರ್ಯಕ್ರಮವಾಗಿ ನಾವು ಇದನ್ನು ಇಲ್ಲಿ ನಡೆಸ್ತಾ ಇದ್ದೇವೆ. ಇದರಲ್ಲಿ ವಿಶೇಷವಾಗಿ ನಮಗೆ ತಿಳಿಸಲಿಕ್ಕೆ ಇರುವುದೇನೆಂದರೆ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳು ಅದರಲ್ಲಿ ಸಮಾಜಕ್ಕೆ ನೀಡುವ ಸಂದೇಶವೇನೆಂದರೆ ಇಲ್ಲಿ ಕಷ್ಟದಲ್ಲಿರುವವರು, ಅಶಕ್ತರು, ಅದೇ ರೀತಿಯಲ್ಲಿ ದುರ್ಬಲರು, ಅವರ ಏಳಿಗೆಗೆ ಬೇಕಾಗಿ ಇಲ್ಲಿ ನಡೆಸಲ್ಪಡುವ ಇನ್ಸ್ಟಿಟ್ಯೂಷನ್, ಸಂಸ್ಥೆಯಾಗಿ ನಮ್ಮ ಅಲ್ಮದೀನಾ ಇಂದು ಮಾದರಿಯುತ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ಅನಾಥ ಮಕ್ಕಳು, ನಿರ್ಗತಿಕ ಮಕ್ಕಳು ಉತ್ತರ ಕರ್ನಾಟಕದ ಬಳ್ಳಾರಿ, ಹಾವೇರಿ, ಗುಲ್ಬರ್ಗ, ದಾವಣಗೆರೆ ಮುಂತಾದ ಜಿಲ್ಲೆಗಳಲ್ಲಿ ಬಹಳ ಕಷ್ಟಪಟ್ಟು ಜೀವಿಸ್ತಾ ಇದ್ದ, ಅಲ್ಲಿ ಶಿಕ್ಷಣವನ್ನೇ ಪಡೆಯಲು ಅಶಕ್ತರಾಗಿದ್ದ ಮಕ್ಕಳು ಅವರನ್ನೆಲ್ಲ ಶಿಕ್ಷಿತರನ್ನಾಗಿ ಮಾಡುವ ವ್ಯವಸ್ಥೆ ಅಲ್ಮದೀನಾದ ಮೂಲಕ ನಡೆಯುತ್ತಾ ಇದೆ. ಹಾಗೆ ಒಂದು ಮರ್ಜೂಕಿಗಳು, ಸಾಫಿಯಾಗಳು, ವಿಮೆನ್ ಶರಿಯಾತ್ ಕಂಪ್ಲೀಟ್ ಮಾಡಿದವರು, ಕುರ್ಆನ್ ಕಂಪ್ಲೀಟ್ ಮಾಡಿದವರು ಅವರೆಲ್ಲರಿಗೂ ಸನದನ್ನು ನೀಡಿ ಸನದಾನವನ್ನು ಮಾಡಿ ಬಹಳ ಉತ್ತಮವಾದ ಕಾರ್ಯಕ್ರಮ ನಮ್ಮ ಈ ಉರೂಸಿನ ಮೂಲಕ ಇಲ್ಲಿ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ನೇತೃತ್ವವನ್ನು ನೀಡಿದ ಅಲ್ಮದೀನಾದ ಜನರಲ್ ಮ್ಯಾನೇಜರ್ ಖಾದರ್ ಸಕಾಫಿ ಉಸ್ತಾದರವರಿಗೂ, ನಮ್ಮ ಕೋಶಾಧಿಕಾರಿಗಳು, ಉಸ್ತಾದರ ಜೀವನ ಕಾಲದಲ್ಲೇ ಉಸ್ತಾದರೊಂದಿಗೆ ಸದಾ ಸಹಕರಿಸುವ ನಮ್ಮ ಸಂಸ್ಥೆಯ ಕೋಶಾಧಿಕಾರಿಗಳಾದ ಮಜೀದ್ ಹಾಜಿ, ನಮಗೆ ಯಾವತ್ತೂ ಕೂಡ ಸಹಕಾರಿಯಾಗಿ ಇಲ್ಲಿನ ಪ್ರಧಾನ ಕಾರ್ಯಕಾರಿ ಸಮಿತಿಯ ಅಂಗವೂ ಆದ NS ಕರೀಮ್ರವರು, KMK ಸರ್ರವರು, ಅದರೊಂದಿಗೆ ನಮ್ಮ ಫಾರೂಕ್ ಹಾಜಿ ಇಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮದ ಕನ್ವೀನರ್, ಅದರೊಂದಿಗೆ ನಮ್ಮ ಈ ಸಂಸ್ಥೆಯಲ್ಲಿ ಒಫಿಷಿಯಲ್ ಆಗಿ ಇಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಮಾಡುತ್ತಾ ಇರುವ ರಜಾಕ್ ಮಾಸ್ಟರ್, ಹಾಗೆ ಇಲ್ಲಿ ಬಂದು ಸೇರಿದ ಪ್ರೀತಿಯ ಪ್ರತಿಯೊಂದು ಪತ್ರಿಕೆಗಳ ಮಾಧ್ಯಮದ ಮಿತ್ರರು, ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಅಲ್ಮದೀನಾದ ವತಿಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ.